ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿರುವ ಬಿಂಡಿಗ ದೇವರಮ್ಮ ಕ್ಷೇತ್ರಕ್ಕೆ ಭಕ್ತ ಸಾಗರವೇ ಹರಿದು ಬಂತು. ಬೆಟ್ಟದ ತುದಿಯಲ್ಲಿ ನೆಲೆಸಿರುವ ದೇವಿರಮ್ಮನ ದರ್ಶನ ಪಡೆಯಲು ಭಕ್ತರು ಆಗಮಿಸ್ತಾ ಇದ್ದಾರೆ. ದೇವರ ದರ್ಶನಕ್ಕಾಗಿ ಬರಿಗಾಲಲ್ಲೇ ಬೆಟ್ಟ ಹತ್ತಿ ಸೇವೆ ಸಲ್ಲಿಸಿದ್ದಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ಭಕ್ತರಿಗೆ ದೇವಿರಮ್ಮನ ದರ್ಶನ ಸಿಗುತ್ತೆ. ಸುಮಾರು 50,000ಕ್ಕೂ ಅಧಿಕ ಭಕ್ತರು ದೇವಿರಮ್ಮನ ದರ್ಶನ ಪಡೆದರು. 3,000 ಅಡಿಗಳ ಅಡಿ ಎತ್ತರ ಇರುವ ಬೆಟ್ಟದ ಮೇಲೆ ದೇವಿರಮ್ಮ ನೆಲೆಸಿದ್ದಾಳೆ. ದೇವರ ದರ್ಶನಕ್ಕಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ದೀಪಾವಳಿ ಅಂಗವಾಗಿ ದೇವರಿಗೆ 3 ದಿನಗಳ ಕಾಲ ವಿಶೇಷ ಪೂಜೆ ಇರುತ್ತೆ. ಇಡೀ ರಾತ್ರಿ ಬರಿಗಾಲಲ್ಲಿ ಭಕ್ತರು ಬೆಟ್ಟ ಹತ್ತುತ್ತಾರೆ. ಸ್ಥಳದಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಆಯೋಜಿಸಲಾಗಿದೆ. ಗುರು ಎಲ್ಲಿ ಹೋಗ್ತೀರಾ ಮತ್ತೆ ಹೇಳಿ ಮುಂದಕ್ಕೆ ಆ ಕಡೆ ಹೇಳಿದ ಅಲ್ಲಿಗೆ ಸ್ವಲ್ಪ ಬಂದೆ ನಿಮಗೆ ಅರ್ಥ ಹೇಳ್ತಾರ ಲೀಡರ್ಲೇ ಹಿಡಿಯಲ್ಲ ಫಸ್ಟ್ ಅಲ್ಲೇ ಇಂಥ ನಾಟಕ ಮಾಡ್ತಿರುವ ಹೊರತು ಒಬ್ಬನ ಹೇಳುವಲ್ಲ ಬರೀ ನಾಟಕ ಮಾಡೋದು ಬರೀ ಅಲ್ಲಿ ಅದಕ್ಕೆ ಅಂದ್ರೆ